ಶಾಲಾ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಕುಡ್ಲ ಉತ್ತರ ಕುಡ್ಲ ದಕ್ಷಿಣ ಕನ್ನಡ ಬೊಕ್ಕ ಮೂಡಬಿದಿರೆ ವಲಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಳ್ಳಾಲ ಮೊಗವೀರಪಟ್ಟಣದ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲದ ವತಿಯಿಂದ ವಿಕಲಚೇತನ ಜೋಕ್ಲೆಗ್ ವೈದ್ಯಕೀಯ ಮೌಲ್ಯಾಂಕನ ಶಿಬಿರನ್ನು ಲೇಡಿ ಹಿಲ್ ಆಂಗ್ಲ ಮಾಧ್ಯಮ ಹಿರಿಯ ಶಾಲೆಡು ಶುಕ್ರವಾರ ನಡೆಪಾಯಿರು. ಶಾಲಾ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಕನ್ನಡ ಮೂಡಬಿದ್ರೆ ವಲಯ ಬೊಕ್ಕ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟ್ರೇಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟ್ರೇಡ್ ಮೊಗವೀರಪಟ್ಟಣ ಉಳ್ಳಾಲ ಇದರ ವತಿಯಿಂದ ವಿಕಲಚೇತನ ಜೋಕ್ಲಿನ ವೈದ್ಯಕೀಯ ಮೌಲ್ಯಾಂಕನ ಶಿಬಿರ 2024-25 ಲೇಡಿ ಹಿಲ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಡು ಶುಕ್ರವಾರ ನಡೆತಂಡು. ಈ ಕಾರ್ಯಕ್ರಮಕ್ಕೆ ನಮ್ಮ ಡಿಡಿಪಿಯವರಾದ ಶ್ರೀಯುತ ಮಾನ್ಯ ವೆಂಕಟೇಶ್ ಪಟಗಾರ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಉತ್ತರ ವಲಯದ ಶ್ರೀ ಮಾನ್ಯ ಜೇಮ್ಸ್ ಕೊಟ್ಟಿನೋ ಸರ್ ಹಾಗೂ ವಿವಿಧ ಸಂಘಗಳ ಪದಾಧಿಕಾರಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಮಾರುತಿ ಜನಸೇವಾ ಸಂಘ ಹಾಗೂ ಯುವಕ ಮಂಡಲದ ಅಧ್ಯಕ್ಷರಾದ ಸಂದೀಪ್ ಪುತ್ರನ್ ಹಾಗೂ ಗೌರವಾಧ್ಯಕ್ಷರು ವರದರಾಜ್ ಬಂಗೇರ, ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರ ಇವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಇದೇ ಶಾಲೆಯ ಮಕ್ಕಳಿಂದ ಪ್ರಾರ್ಥನೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಐವಿ ಸಿಸ್ಟರ್ ಇವರ ವೇದಿಕೆಯನ್ನು ಆಗಮಿಸಬೇಕೆಂದು ಕೇಳಿಕೊಳ್ತಿದ್ದೇವೆ. Everything in life is beautiful.
ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಿರುವಂತಹ ಮಾನ್ಯ ಗೌರವಾನ್ವಿತ DDPI ವೆಂಕಟೇಶ್ ಪಡ್ಗಾರ್ ಸರ್ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಅನಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ವಿಕಲಚೇತನ ವಿದ್ಯಾರ್ಥಿಯವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ SSKಯ APC ಅವರಾದಂತಹ ಶ್ರೀಮತಿ ವಿದ್ಯಾಶೆಟ್ಟಿ ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮಂಗಳೂರು ಉತ್ತರ ವಲಯದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಜೇಮ್ಸ್ ಕುಟಿನಸ್ ಸರ್ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ವಲಯದ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಈಶ್ವರ್ ಸರ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮಂಗಳೂರು ಉತ್ತರದ ಕ್ಷೇತ್ರ ಸಮನ್ವಯಾಧಿಕಾರಿಯಾದಂತಹ ಶ್ರೀಮತಿ ವೇದಾವತಿ ರಾವ್ರವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕ್ಷೇತ್ರ ದಕ್ಷಿಣ ವಲಯದ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀಮತಿ ಸುಷ್ಮಾ ಕಿಣಿಯವರನ್ನು ಕೂಡ ಬಹಳ ವಿನಮ್ರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಮಾರುತಿ ಜನಸೇವಾ ಸಂಘ ಯುವಕ ಮಂಡಲ ಮಗುವೀರಪಟ್ಟಣ ಇದರ ಅಧ್ಯಕ್ಷರಾದಂತಹ ಮಾನ್ಯ ಸಂದೀಪ್ ಪುತ್ರನವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದರ ಗೌರವಾಧ್ಯಕ್ಷರಾದಂತಹ ವರದರಾಜ್ ಬಂಗೇರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಬಹಳ ವಿನಮ್ರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಕಪಿಲ್ ಎಸ್ ಬಂಗೇರ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಶಾಲೆಯ ಲೇಡಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಸಿಸ್ಟರ್ ಐವಿ ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲಿಮ್ಕೋ ಸಂಸ್ಥೆಯ ಡಾಕ್ಟರ್ ವಿಕ್ರಮ್ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಬಹಳ ವಿನಮ್ರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ BART ಕಾರ್ಯದರ್ಶಿಯ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವಿವಿಧ ಸಂಘಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಶ್ರೀಯುತ ಜಯರಾಮ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಹಾಗೆಯೇ ವಿವಿಧ ವಲಯಗಳಿಂದ ಬಂದಂತಹ ಎಲ್ಲ ಗೌರವಾನ್ವಿತ BARTಗಳು, ಹಾಗೆಯೇ ಉಸ್ತುವಾರಿ ಅಧಿಕಾರಿಗಳು ಮತ್ತು ಎಲ್ಲ ಹೆತ್ತವರು, ಇಲ್ಲಿಯ ಇವತ್ತಿನ ಎಲ್ಲ ವಿದ್ಯಾರ್ಥಿಗಳು, ಹಾಗೆಯೇ ವಿವಿಧ ಸಂಸ್ಥೆಗಳಿಂದ ಆಗಮಿಸಿರುವಂತಹ ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳು, ಅವರೆಲ್ಲರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ವಿನಮ್ರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಕೆಲವರು ಪ್ರಾಯೋಜಕತ್ವವನ್ನು ಕೊಟ್ಟಿರ್ತಾರೆ. ಅವರ ಪ್ರಾಯೋಜಕತ್ವದ ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಪ್ರಾಯೋಜಕರೆಲ್ಲರಿಗೂ ಕೂಡ ಅವರ ಉಪಸ್ಥಿತಿಗಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿ ಪವರ್ ರೇಂಜರ್ಸ್ನ ಶ್ರೀಮತಿ ನಿವೇದಿತಾ ಶೆಟ್ಟಿ ಅವರು, ಹಾಗೆಯೇ ಅನುಪಮ ಪ್ರಭು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಿ ಪವರ್ ರೇಂಜರ್ಸ್ ಇದರ ನಿವೇದಿತಾ ಶೆಟ್ಟಿ ಮತ್ತು ಅನುಪಮ ಪ್ರಭು ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದೆ. ಅವರನ್ನು ನಮ್ಮ 3 ವಲಯಗಳ ವತಿಯಿಂದ ಅತ್ಯಂತ ವಿನಮ್ರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಂದಾಗೆ ಈ ಕಾರ್ಯಕ್ರಮ ಕೇವಲ ವಿದ್ಯಾರ್ಥಿಗಳಿಗೆ ಅವಕಾಶವಷ್ಟೇ, ಅನುಕಂಪ ಖಂಡಿತ ಎನ್ನುವ ಮಾತನ್ನು ಇನ್ನೊಮ್ಮೆ ನೆನಪಿಸ್ತಾ ನೆರೆದಿರುವ ಎಲ್ಲರನ್ನು ಇನ್ನೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಹಾಗೂ ವೇದಿಕೆಯಲ್ಲಿ ಎಲ್ಲರಲ್ಲಿ ವಿನಂತಿಸುತ್ತೇನೆ.
24-25ನೇ ಸಾಲಿನ ವಿಶೇಷ ಅಗತ್ಯವುಳ್ಳ ಮಕ್ಕಳ ಮೌಲ್ಯಾಂಕನ ವೈದ್ಯಕೀಯ ಮೌಲ್ಯಾಂಕನ ಶಿಬಿರವನ್ನು ನಾವು ನಡೆಸ್ತಾ ಇದ್ದೇವೆ. ಇಲ್ಲಿ ಮಂಗಳೂರು ಉತ್ತರ ವಲಯ, ಮಂಗಳೂರು ದಕ್ಷಿಣ ವಲಯ ಹಾಗೂ ಮೂಡುಬಿದಿರೆ ವಲಯದ 3 ವಲಯದ ಮಕ್ಕಳ ಈ ತಪಾಸಣಾ ಕಾರ್ಯಾಗಾರ ನಡೀತಾ ಇದೆ. ಈ ಒಂದು ಕಾರ್ಯಾಗಾರದಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷ ಸ್ಥಾನ ವಹಿಸಿದಂಥ DDPS ಅವರು ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅಧಿಕಾರಿ ವೃಂದದವರು ಹಾಗೂ ದಾನಿಗಳು ಹಾಗೂ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಹಾಗೂ ಮಕ್ಕಳ ಪೋಷಕರು, ಶಾಲಾ ಮುಖ್ಯಸ್ಥರು, CRPಗಳು, BARTಗಳು, BRPಗಳು ಹಾಗೂ ಇಲ್ಲಿರುವಂಥ ಎಲ್ಲರನ್ನು ನಮಿಸುತ್ತಾ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇರುವುದು ಈ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಬೇಕಾದಂತಹ ಸಾಧನ ಸಲಕರಣೆಗಳನ್ನು ವಿತರಿಸುವುದಕ್ಕಾಗಿ. ಇದಕ್ಕಾಗಿ ಅಲಿಂಕೋ ಕಂಪನಿಯವರು ಈ ಮಕ್ಕಳಿಗೆ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ನಡೆಸಿ ಅವರೇ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡುವಂಥ ಒಂದು ಈ ಕಾರ್ಯಾಗಾರ. ಇದರಲ್ಲಿ ನಾವು ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಹಾಗೂ ದೈಹಿಕ ನ್ಯೂನತೆ, ಕಣ್ಣಿನ ನ್ಯೂನತೆ ಹಾಗೂ ಕಿವಿಯ ನ್ಯೂನತೆ ಇಂಥ ಮಕ್ಕಳನ್ನು ಗುರುತಿಸಿ 1ರಿಂದ 10ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲಾ ಮಕ್ಕಳಿಗೆ ಈ ತಪಾಸಣೆ ನಡೀತಾ ಇದೆ. ಈ ತಪಾಸಣೆಯಲ್ಲಿ ಭಾಗವಹಿಸುವ ಮಕ್ಕಳು BPL ಕಾರ್ಡನ್ನು ಹೊಂದಿರಬೇಕಾಗ್ತದೆ. ಇಲ್ಲದಿದ್ದರೆ ಅವರ ವಾರ್ಷಿಕ ಆದಾಯ 2.5 ಲಕ್ಷದ ಒಳಗಡೆ ಇರಬೇಕಾಗ್ತದೆ. ಇಂಥ ಮಕ್ಕಳನ್ನು ಗುರುತಿಸಿ ಮತ್ತು ಅವರಲ್ಲಿ UDID ಕಾರ್ಡ್ ಅಂದರೆ ಈ ನ್ಯೂನತೆಯ ಸರ್ಟಿಫಿಕೇಟನ್ನು ಜಿಲ್ಲಾ ಆಸ್ಪತ್ರೆಯಿಂದ ದೃಢೀಕರಿಸಿದಂಥ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗ್ತದೆ. ಇಂಥ ಮಕ್ಕಳನ್ನು ನಾವು ಗುರುತಿಸಿ ಈ ಕಾರ್ಯಕ್ರಮ ಈ ದಿವಸ ನಡೆಸ್ತಾ ಇದ್ದೇವೆ. ಇಲ್ಲಿ ಸಾಧಾರಣ 250 ಮಕ್ಕಳು 3 ವಲಯದಿಂದ ಭಾಗವಹಿಸ್ತಾ ಇದ್ದಾರೆ. ಈ ಮಕ್ಕಳಿಗೆ ನಾವು ಬೆಳಿಗ್ಗೆಯ ಚಹಾ ತಿಂಡಿಯ ವ್ಯವಸ್ಥೆಯನ್ನು ನಮ್ಮ ಮಾರುತಿ ಜನಸೇವಾ ಸಂಘ ಹಾಗೂ ಮಾರುತಿ ಯುವಕ ಮಂಡಲದವರು ಹಾಗೂ ಮಧ್ಯಾಹ್ನದ ಊಟವನ್ನು ಸಹ ಅವರೇ ನಮ್ಮ ಹತ್ತಿರದ ದೇವಸ್ಥಾನದಿಂದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿಯ ಹೆಚ್ಚಿನ ಖರ್ಚುಗಳನ್ನು ಅವರೇ ನೋಡಿಕೊಳ್ತಾ ಇದ್ದಾರೆ. ಏನೆಂದರೆ ಸರ್ಕಾರದಿಂದ ಈ ಮಕ್ಕಳಿಗೆ ಬರುವಂಥ ಪ್ರಯಾಣ ಭತ್ಯೆಯನ್ನು ಮಾತ್ರ ನಾವು ಈ ದಿನ ವಿತರಿಸ್ತೇವೆ ಮತ್ತು ಡಾಕ್ಟರ್ಸ್ಗಳಿಗೆ ಸ್ವಲ್ಪ ಅವರ ಪ್ರಯಾಣ ವೆಚ್ಚವನ್ನು ಕೊಡುವಂಥದ್ದು ಮಾತ್ರ ಸರ್ಕಾರದಿಂದ ಭರಿಸ್ತಾ ಇದ್ದೇವೆ. ಬೇರೆ ಎಲ್ಲವೂ ನಾವು ದಾನಿಗಳಿಂದಲೇ ಮಾಡ್ತಾ ಇದ್ದೇವೆ. ಅದೇ ರೀತಿ ವಿಕೇರ್ ಅವರು ಈ ಮಕ್ಕಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಿಕ್ಕಿದ್ದಾರೆ. ಹಾಗೆ ಈ ಶಾಲೆಯವರು ನಮ್ಮ ಈ ಮಕ್ಕಳ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟದಲ್ಲದೆ ಈ ಮಕ್ಕಳ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ. ಹೀಗೆ ಇಂಥ ಕಾರ್ಯಕ್ರಮವು ಈ ಮಕ್ಕಳ ಅವರಿಗೆ ಬೇಕಾದಂತಹ ಸಾಧನ ಸಲಕರಣೆಗಳನ್ನು ನಾವು ಗುರುತಿಸಿ ಕೊಡುವಂಥ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಇದರ ಸದುಪಯೋಗವನ್ನು ಎಲ್ಲ ಮಕ್ಕಳ ಪೋಷಕರು ಅದನ್ನು ಪಡೆದುಕೊಂಡು ಅದನ್ನು ಸರಿಯಾಗಿ ಬಳಸಿಕೊಂಡು ಈ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲು ನಮ್ಮೊಟ್ಟನೆ ನೀವು ಸಹ ಸೇರಿಕೊಳ್ಬೇಕು. ನಾವು ಇಲಾಖೆಯವರು ಹಾಗೂ ಸಂಘ ಸಂಸ್ಥೆಗಳು, ದಾನಿಗಳು ನಿಮ್ಮ ಒಟ್ಟಿಗೆ ಇದ್ದೇವೆ. ಹಾಗೆ ನೀವು ಸಹ ನಮ್ಮೊಟ್ಟಿಗೆ ಸ್ಪಂದಿಸಿ ನಿಮ್ಮ ಮಕ್ಕಳ ಏಳಿಗೆಗಾಗಿ ಶ್ರಮಿಸಿ ಅಂತ ಹೇಳುತ್ತಾ ಮತ್ತು ಮಾರುತಿ ಜನಸೇವಾ ಸಂಘ ಟ್ರಸ್ಟ್ ಇವರ ಈ ವೈದ್ಯಕೀಯ ಶಿಬಿರವನ್ನು ಈ ಮೊದಲೇ ಹಲವಾರು ಕಾರ್ಯಕ್ರಮಗಳನ್ನು ಇವರು ಮಾಡಿದ್ದಾರೆ. ಇವರು 2013ನೇ ಇಸವಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಪಡೆದಂಥ ಒಂದು ತಂಡದವರು. ಇವರು ಈ ವರ್ಷ ನಮ್ಮ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಸೇರಿಕೊಂಡು ನಮಗೆ ಬೆನ್ನೆಲುಬಾಗಿ ನಿಂತು ಈ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಅವರಿಗೂ ನಮ್ಮ ಇಲಾಖೆ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ನೆಚ್ಚಿನ ಹಿರಿಯ ಅಧಿಕಾರಿಗಳು, ನಮ್ಮ ಮಾರ್ಗದರ್ಶಕರು, ನಮ್ಮ ಜಿಲ್ಲೆಯ ಉಪನಿರ್ದೇಶಕರು, ಆಡಳಿತ ಆದಂತಹ ಸನ್ಮಾನ್ಯ ಶ್ರೀ ವೆಂಕಟೇಶ್ ಪಡಗೇರ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ವೇದಿಕೆಯಲ್ಲಿ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು ಆದಂತಹ ನಮ್ಮ ಮಾರ್ಗದರ್ಶಕರು ಆದಂತಹ ನಮ್ಮ ಜೇಮ್ಸ್ ಕುಟಿನೋ ಸರ್ ಅವರು, ಮಂಗಳೂರು ಉತ್ತರ ವಲಯದ BO ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮತ್ತು ನನ್ನ ನೆಚ್ಚಿನ
ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಳಿ ಅಧ್ಯಕ್ಷರಾದಂತಹ ಸಂದೀಪ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು, ಈ ಸಂಸ್ಥೆಯ ಪ್ರಾಂಶುಪಾಲರುಗಳು, ಈ ಕಾರ್ಯಕ್ರಮದಲ್ಲಿ NGOಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಮತ್ತು ಜೊತೆಗೆ ಮಕ್ಕಳ ಹೆತ್ತವರು, ಪೋಷಕರುಗಳು ಕೂಡ ಆಸೀನರಾಗಿದ್ದೀರಿ. ನನ್ನ ನೆಚ್ಚಿನ ಪುಟಾಣಿಗಳು, ಮಕ್ಕಳು ಕೂಡ ಆಸೀನರಾಗಿದ್ದೀರಿ. ನಿಮಗೆ ಬೆಳಗಿನ ಶುಭೋದಯಗಳನ್ನು ಸಲ್ಲಿಸುತ್ತಾ ಈ ದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳುಗಳು, ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ಪ್ರಾಥಮಿಕ ಹಂತದಲ್ಲಿ ಮಕ್ಕಳಲ್ಲಿರುವ ಸಣ್ಣ ಪುಟ್ಟ ನ್ಯೂನತೆಗಳನ್ನು ನಾವು ಅತಿ ಮುಖ್ಯವಾಗಿ ಗುರುತಿಸಬೇಕಾಗಿದೆ. ಆ ಸಣ್ಣ ಪುಟ್ಟ ನ್ಯೂನತೆಗಳನ್ನು ಗುರುತಿಸಿ ಅದಕ್ಕೆ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಆ ಮಕ್ಕಳಲ್ಲಿರುವಂಥ ತೊಂದರೆ ತಾಪತ್ರೆಗಳನ್ನು ನಾವು ನಿವಾರಣೆಯನ್ನು ಮಾಡಬೇಕಾಗಿದೆ. ಹಾಗೂ ಇವತ್ತಿನ ದಿನಗಳಲ್ಲಿ ನಮ್ಮ ವಿಶೇಷ ಅವಶ್ಯಕತೆಯುಳ್ಳ ಮಕ್ಕಳನ್ನು ನಮ್ಮ ತಾಯಂದಿರು, ನಮ್ಮ ತಂದೆಯವರು ಬೆಳಗಿಂದ ಸಂಜೆವರೆಗೆ ನಿದ್ದೆಯಲ್ಲೂ ಕೂಡ ಯೋಚನೆ ಮಾಡುವಂಥ ಕೆಲವು ಸಂದರ್ಭಗಳು ಎದುರಾಗ್ತವೆ. ಹಾಗಾಗಿ ದಯಮಾಡಿ ನಮ್ಮ ಮಕ್ಕಳನ್ನು ನೋಡಿ ನೀವು ಬೇಸರವನ್ನು ಮಾಡಿಕೊಳ್ಬೇಡಿ, ನೊಂದುಕೊಳ್ಳಲಿಕ್ಕೆ ಹೋಗಬೇಡಿ. ಈ ಮಾತನ್ನು ಯಾಕೆ ಹೇಳ್ತಾನಪ್ಪ ಅಂದರೆ, ಅವರು ನಮ್ಮ ಹಾಗೆ, ಅವರು ಸ್ವಲ್ಪ ನಿಧಾನಗತಿಯಲ್ಲಿ ಸಾಕ್ಬೋದು, ಹೊರತುಪಡಿಸಿದರೆ ಅವರು ಕೂಡ ಈ ನಮ್ಮ ಜಗತ್ತಿನಲ್ಲಿ ಭಗವಂತ ಸೃಷ್ಟಿಸಿರುವಂತಹ ದೇವರ ಮಕ್ಕಳು. ಈ ನಮ್ಮ ವಿಶೇಷ ಅವಶ್ಯಕತೆಯುಳ್ಳ ಮಕ್ಕಳು ಅಂದರೆ ದೇವರ ಮಕ್ಕಳು. ದೇವರ ಮಕ್ಕಳನ್ನು ತಾವುಗಳೆಲ್ಲ ಹೆಚ್ಚು ಗಮನ ಹರಿಸಿ ತಾವು ಅವ್ರನ್ನ ಕಾಪಾಡ್ತಾ ಇದ್ದೀರ. ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ವಿಶೇಷ ಅವಶ್ಯಕತೆಯುಳ್ಳ ಮಕ್ಕಳನ್ನು ಇವತ್ತಿನ ದಿನಗಳಲ್ಲಿ ದೇವರು ಪ್ರತಿಯೊಂದು ಮಗುವಿಗೆ ಅವರದೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ. ಆ ಶಕ್ತಿ ಆ ಮಗುವಿನಲ್ಲಿ ಇದ್ದೇ ಇರುತ್ತದೆ. ಹಾಗಾಗಿ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ. ಎರಡನೇದಾಗಿ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಸರ್ಕಾರಿ ನೌಕರಿಗಳಲ್ಲೂ ಕೂಡ ಮೀಸಲಾತಿಯನ್ನು ನಾವು ಕಾಣ್ತೀವಿ. ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ನಿಮ್ಮ ಗುರಿ ನನ್ನ ಮಗು ವಿಶೇಷ ಅವಶ್ಯಕತೆಯುಳ್ಳ ಮಗು ಅಂತ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ನನ್ನ ಮಗುವಿನ ಒಳ್ಳೆಯ ಅಧಿಕಾರಿ ಮಾಡೇ ಮಾಡ್ತೀನಿ, ಒಳ್ಳೆಯ ಪ್ರಜೆಯನ್ನಾಗಿ ಮಾಡೇ ಮಾಡ್ತೀನಿ ಎನ್ನುವಂಥ ಮನಸ್ಸನ್ನು ನೀವು ಗಟ್ಟಿ ಮಾಡಿ ಯಾವಾಗಲೂ ದೃಢ ನಿರ್ಧಾರವನ್ನು ತೆಗೆದುಕೋಬೇಕು, ಆತ್ಮವಿಶ್ವಾಸವನ್ನು ತೆಗೆದುಕೋಬೇಕು. ಇವತ್ತಿನ ದಿನಗಳಲ್ಲಿ ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳು ಒಳ್ಳೊಳ್ಳೆ IAS ಅಧಿಕಾರಿಗಳಾಗಿದ್ದಾರೆ, ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಆ ಮಟ್ಟದಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ಆ ಭಗವಂತ ನಿಮಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಬಯಸ್ತೀನಿ. ಜೊತೆಗೆ ಅವರು ಎಲ್ಲ ಮಕ್ಕಳಿಗೆ ಆಟ ಆಡಬೇಕು, ಕುಣಿಬೇಕು, ಕುಪ್ಪಳಿಸಬೇಕು, ಆ ಒಂದು ಭಾವನೆಯನ್ನು ಬರುವಂತೆ ತಾವು ಸತತ ಪ್ರಯತ್ನವನ್ನು ಪಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ನಾನು ಏನು ಹೇಳಿದ್ದೀನಿ ದೇವರ ಮಕ್ಕಳು ಅಂತ, ಆ ದೇವರ ಮಕ್ಕಳ ಮೇಲೆ ಭಗವಂತನ ಆಶೀರ್ವಾದ ಸದಾ ಇರುತ್ತದೆ ಅಂತ ತಿಳಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದ್ದು ತಮಗೆಲ್ಲರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷ ಮಕ್ಕಳನ್ನು ಸಾಮಾನ್ಯ ಮಕ್ಕಳು ತೋರಿಸಿಕೊಂಡು ಸಾಗೋಣ ಎಂಬ ಒಂದು ಮಾತಿನೊಂದಿಗೆ ಧನ್ಯವಾದಗಳು ಸರ್. ಮುಂದೆ ನಮ್ಮ ಶಿಬಿರದ ಬಗ್ಗೆ ಒಂದೆರಡು ಹಿತನುಡಿ ನಾಡಬೇಕಾಗಿ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲದ ಪ್ರಧಾನ ಕಾರ್ಯದರ್ಶಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಹಾಜರಾಗಿರುವ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ಮಾರುತಿ ಯುವಕ ಮಂಡಲದ ಪರವಾಗಿ ಶಿರವಾಗಿ ನಮಿಸುತ್ತಾ, ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಇಲಾಖೆ ಎಲ್ಲರಿಗೂ ಪ್ರಥಮವಾಗಿ ಚಿರಋಣಿಯಾಗಿದ್ದೇನೆ. ಸಭಿಕರೇ, ಮಾರುತಿ ಯುವಕ ಮಂಡಲಕ್ಕೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಬಂದಿದೆ ಅಂದರೆ ನಮ್ಮ ಸಂಸ್ಥೆಯಲ್ಲಿರುವಂತಹ ಎಲ್ರಿಗೂ ದೂರದೃಷ್ಟಿ ಆಲೋಚನೆಯ ಸಾಕ್ಷಿ ಅಂತ ಈ ಒಂದು ವೇದಿಕೆ ನಾನು ಇಚ್ಛಿಸುತ್ತೇನೆ. ನಮ್ಮ ಸಂಸ್ಥೆ 40ರ ಸಂಭ್ರಮದ ಹತ್ತಿರದಲ್ಲಿದೆ. ಹಾಗಾಗಿ ಸಂಸ್ಥೆಯ ಪರವಾಗಿ 40 ಯೋಜನೆಗಳನ್ನು, ಸಮಾಜ ಸೇವಾ ಕಾರ್ಯಕ್ರಮವನ್ನು ಸಮಾಜಕ್ಕೆ ಸಮರ್ಪಿಸುವಂತಹ ನಮ್ಮ ಸದಸ್ಯರು ಅದಕ್ಕೆ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಅದರಲ್ಲಿ ಈಗಾಗಲೇ ನಾವು 2 ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಿದ್ದೇವೆ. ಒಂದೊಂದು ಪಾರ್ಥಿವ ಶರೀರದ ಸುರಕ್ಷೆ ಪರದೆ, ಇನ್ನೊಂದು ಶವಸ್ನಾನದ ಪೆಟ್ಟಿಗೆ. ಒಂದು ಕಡೆ ಮುಂದಿನ ದಿನಗಳಲ್ಲಿ ನಾವು ಪ್ರಸಾದ್ ನೇತ್ರಾಲಯದ ಸಹಯೋಗದೊಂದಿಗೆ ಒಂದು ಕಣ್ಣಿನ ಚಿಕಿತ್ಸಾ ಶಿಬಿರವನ್ನು ಮಾಡಲಿಕ್ಕಿದ್ದೇವೆ ಉಳ್ಳಾಲದಲ್ಲಿ. ಆಮೇಲೆ ಸಂಸ್ಥೆಯ ಪರವಾಗಿ ದೊಡ್ಡ ಮಟ್ಟದ ಒಂದು ರಕ್ತದಾನದ ಶಿಬಿರವನ್ನು ಮಾಡಲಿಕ್ಕಿದ್ದೇವೆ. ಅದನಂತರ ಉಳ್ಳಾಲ ಬೀಚಿಯ ಸುರಕ್ಷತೆಯ ದೃಷ್ಟಿಯಿಂದ ಬೀಚ್ ಕ್ಲೀನಿಂಗ್
ಆನಂತರ ಸಾಮೂಹಿಕ ವಿವಾಹದಂಥ ದೊಡ್ಡ ಯೋಜನೆ, ಕೊನೆಗೆ ವಿಧವಾ ಮಕ್ಕಳ ವಿದ್ಯಾಭ್ಯಾಸದ ಶಿಕ್ಷಣದ ನೆರವನ್ನು ಕೂಡ ಸಂಸ್ಥೆ ಭರಿಸುವುದಾಗಿ ಕೂಡ ಈ ಒಂದು ವೇದಿಕೆಯಲ್ಲಿ ನಾನು ಇಷ್ಟಪಡುತ್ತಿದ್ದೇನೆ. ನಮ್ಮ ಸಂಸ್ಥೆಯ 40ರ ದೊಡ್ಡ ಕಾರ್ಯಕ್ರಮ ಅಂದರೆ 4 ಬಡ ಕುಟುಂಬದ ಮಕ್ಕಳಿಗೆ ಮನೆ ನಿರ್ಮಾಣ ಮಾಡುವಂತಹ ಯೋಜನೆ. ಅತಿ ಬಡತನದ ಮಕ್ಕಳಿಗೆ ಜಾತಿ ಮತ ಭೇದವಿಲ್ಲದೆ ಯಾರಾದರೂ ಈ ಸಭೆಯಲ್ಲಿ ಇದ್ರೆ ನಮ್ಮ ಅಧ್ಯಕ್ಷರಾಗಲಿ ಗೌರವಾಧ್ಯಕ್ಷರಾಗಲಿ ಒಂದು ಸೂಚನೆಯನ್ನು ಕೊಡಿ, ಖಂಡಿತವಾಗಲೂ ನಾವು ಆ ಒಂದು ಕೆಲಸಕ್ಕೆ ಸಹಕಾರ ಮಾಡುತ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತಿದ್ದೇನೆ. ಈ ಕಾರ್ಯಕ್ರಮ ಕೂಡ ಪ್ರತಿ ವರ್ಷ ನೀವು ಮಾಡೋದಾದ್ರೆ ಮಾರುತಿ ಯೋಗ ಮಂಡಲ ತಮ್ಮೊಂದಿಗೆ ಇದೆ ಅಂತ ನಾವು ಖಂಡಿತವಾಗಲೂ ಹೇಳ್ತಿದ್ದೇವೆ. ಕೊನೆಯದಾಗಿ ನಮ್ದು ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾಟ ಮಾಡುವ ಒಂದು ಸಂಯೋಜನೆಯಲ್ಲಿ ಇದ್ದೇವೆ. ಆ ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರ, ಪ್ರೀತಿ, ಸಹಕಾರ ಎಲ್ಲ ನಾನು ಯಾಚಿಸುತ್ತಾ, ನಮಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ನಾನು ವಂದಿಸುತ್ತಾ, ಈ ದೀಪ ಬೆಳಗಿಸಿ ಉದ್ಘಾಟಿಸಿದ ಕಾರ್ಯಕ್ರಮ ನಮ್ಮೆಲ್ಲರ ಮಕ್ಕಳೆಲ್ಲರ ಜೀವನ ಕೂಡ ಬೆಳಕಾಗಲಿ ಅಂತ ಹೇಳಿ ನಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತನು ಮನ ಧನಗಳಿಂದ ಪ್ರೀತಿಪೂರ್ವಕವಾಗಿ ಎಲ್ಲರಿಗೂ ಸಹಾಯ ಹಸ್ತವನ್ನು ನೀಡುತ್ತೇವೆ ಎಂಬ ಭರವಸೆ ನೀಡಿದರೆ ತಮಗಿದು ನಮ್ಮ ಇಲಾಖೆಯಿಂದ ಪೂರ್ವಕ ಧನ್ಯವಾದಗಳು ಸರ್. ಅಧ್ಯಕ್ಷರಾದ ಮಾನ್ಯ DDP ಸರ್ ಅವರ ಅಧ್ಯಕ್ಷ ನುಡಿಗಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತೇವೆ. ವಲಯದ BO ಸ್ನೇಹಿತರಾಗಿರ್ತಕ್ಕಂಥ ಪುಟಿನವರವರ, ಸೌತ್ BO ಸ್ನೇಹಿತರಾಗಿರ್ತಕ್ಕಂಥ ಈಶ್ವರ್ ಅವರ, ಎಲ್ಲ BSc ಕೋಆರ್ಡಿನೇಟರ್, APC ವಿದ್ಯಾರವರ, BIRTಗಳೇ ಮತ್ತು ಮಾರುತಿ ಯುವಕ ಸಂಘದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ, ಪಾಲಕ ಪೋಷಕರೇ, ಮಾಧ್ಯಮ ಮಿತ್ರರೇ, ಈ ಶಾಲೆಯ ಮುಖ್ಯಾಧ್ಯಾಪಕರೇ, ವಿದ್ಯಾರ್ಥಿನಿ, ನಮಗೆಲ್ಲರೂ ಗೊತ್ತಿರುವ ಹಾಗೆ ಇವತ್ತು ಮೆಡಿಕಲ್ ಕ್ಯಾಂಪನ್ನು ಭಾಳ ಅಚ್ಚುಕಟ್ಟಾಗಿ ಒಂದು ಟೀಮ್ ವರ್ಕಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ಅನೇಕ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ವರದಾನ ಆಗಲಿ ಅಂತೇಳಿ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಇದು ಕೂಡ ಒಂದು. ಅನೇಕ ಪಾಲಕ ಪೋಷಕರು ಮತ್ತು ನಮ್ಮ BIRTಗಳ ಸಹಕಾರದಿಂದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದಾರೆ. ಗೌರವಿತ ವೈದ್ಯ ಮಿತ್ರರು ತಮ್ಮೊಂದಿಗಿದ್ದಾರೆ. ತಾವೆಲ್ಲರೂ ಕೂಡ ತಮ್ಮ ಮಗುವಿನ ವಿಶೇಷತೆಯನ್ನು ವೈದ್ಯರಲ್ಲಿ ಹೇಳುವುದರ ಮೂಲಕ ಅಲಿಮ್ ಕೋಚ್ ಸಂಸ್ಥೆಯವರು ಬಂದಿದ್ದಾರೆ ಸಾಧನ ಸಲಕರಣೆಗಳನ್ನು ಪಟ್ಟಿ ಮಾಡಿ ಸಲ್ಲಿಸಲಿಕ್ಕೆ. ಹೀಗೆ ಇದೊಂದು ಟೀಮ್ ವರ್ಕು. ತಮ್ಮ ಮಗು ಒಂದು ರೀತಿಯಲ್ಲಿ ಈ ಒಂದು ಸಾಧನ ಸಲಕರಣೆಗಳನ್ನು ಬಳಸುವುದರ ಮೂಲಕವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ಕೆಲಸವನ್ನು ಆಗಬೇಕಾಗಿದೆ. ಈಗಾಗಲೇ ಸೌತ್ BO ಹೇಳಿದಾಗೆ ತಾವು ಕೇಳಿರ್ಬೇಕು, ಆಂಧ್ರದಲ್ಲಿ ಒಬ್ಬರು 2 ಕಣ್ಣಿಲ್ದಿರ್ತಕ್ಕಂಥ IAS ಆಫೀಸರ್. ನಾವೆಲ್ಲ ಕೈ ಕಾಲು ಕಣ್ಣು ಮೂಗು ಎಲ್ಲ ಸರಿ ಇದ್ದವರು ಬೈಕ್ ತಗೊಂಡು ಘಟದಲ್ಲಿ ಬೀಳ್ತಾರೆ. ಆದರೆ 2 ಕಣ್ಣಿಲ್ದಿದ್ದವರು IAS ಆಫೀಸರ್. ನಾವು ವೀಕ್ನೆಸ್ಸನ್ನೇ ಏನಾಗ್ತಂದ್ರೆ ಅದನ್ನೇ ದಿನನಿತ್ಯ ಹೇಳ್ತಾ ಕೊಡಬಾರ್ದು. ಆ ವೀಕ್ನೆಸ್ಸನ್ನು ನಾವು ಮುಖ್ಯವಾಹಿನಿಗೆ ತರುವಂಥದ್ದು, ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ಆ ಮಗುವಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಎಲ್ಲ ಪಾಲಕ ಪೋಷಕರು ಪ್ರತಿನಿತ್ಯ ಮಾಡ್ತಾ ಇದ್ದೀರಿ. ನಮ್ಮೊಂದಿಗೆ ಅನೇಕ ದಾನಿಗಳು, NGOಗಳಿದ್ದಾರೆ. ಇವ್ರದ್ದೆಲ್ಲ ಸಹಕಾರವನ್ನು ನಾನು ಸ್ಮರಿಸ್ತೇನೆ ಮತ್ತು ಶಿಕ್ಷಣ ಇಲಾಖೆ ಪರವಾಗಿ ಸರ್ವರಿಗೂ ನಾನು ವಂದನೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ಎಲ್ಲ ಪಾಲಕ ಪೋಷಕರಿಗೆ ದೇವರು ಆತ್ಮಸ್ಥೈರ್ಯವನ್ನು ತುಂಬಲಿ, ತಮ್ಮ ಮಗುವಿನ ಆರೋಗ್ಯ ವೃದ್ಧಿಯಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಶಿಬಿರಕ್ಕೆ ಯಶಸ್ವಿಯಾಗಿ ಧನ್ಯವಾದಗಳನ್ನು ವಹಿಸಿದ್ದಾರೆ ಸರ್. ಧನ್ಯವಾದಗಳು ತಮಗೆ. ಮುಂದೆ ಕೊನೆಯದಾಗಿ ವಂದನಾರ್ಪಣೆ ಮಂಗಳೂರು ಉತ್ತರ ವಲಯದ ಕ್ಷೇತ್ರ ಸಮನ್ವಯಾಧಿಕಾರಿ. ಚೇತನ ಮಕ್ಕಳ ವೈದ್ಯಕೀಯ ಮೌಲ್ಯಾಂಕನ ಶಿಬಿರ 24-25 ಈ ಕಾರ್ಯಕ್ರಮದ ಕೊನೆಯ ಒಂದು ವೇದಿಕೆಯ ಕೊನೆಯ ಘಟ್ಟದಲ್ಲಿದ್ದೇವೆ. ನಮ್ಮೆಲ್ಲರ ಒಂದು ಪ್ರಮುಖ ಜವಾಬ್ದಾರಿ ಇಲ್ಲಿ ನಮ್ಮ ಈ ಕಾರ್ಯಾಗಾರ ಒಂದು ಅತ್ಯುತ್ತಮ ಯಶಸ್ಸಿಗೆ ಕಾರಣರಾದವರು, ಉತ್ತಮವಾದಂತಹ ಒಂದು ಮಾತುಗಳಿಂದ ನಮ್ಮೆಲ್ಲರಿಗೆ ಒಂದು ಆತ್ಮಸ್ಥೈರ್ಯವನ್ನು ನೀಡಿದವರು ನಮ್ಮ ಅಧ್ಯಕ್ಷರಾಗಿರುವಂತಹ ನಮ್ಮ ಆಡಳಿತ DDP ಸರ್ ವೆಂಕಟೇಶ್ ಪಡಗಾರ್ ಸರ್, ಇವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೇನೆ. 3 ವಲಯದ ಒಂದು ಈ ಶಿಬಿರವನ್ನು ನಡೆಸಲಿಕ್ಕೆ
ಅತ್ಯುತ್ತಮ ಒಂದು ಮಾರ್ಗದರ್ಶನ ನೀಡಿದವರು ನಮ್ಮ BO ಸರ್ ಅವರು. ನಮ್ಮ ಪೂರ್ವಭಾವಿ ಸಭೆಯಿಂದ ಹಿಡಿದು ಇಲ್ಲಿಯವರೆಗಿನ ಅತ್ಯುತ್ತಮ ಒಂದು ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂತಹ ನಮ್ಮ BO ಸರ್ ಅವರಿಗೂ ಮತ್ತು ದಕ್ಷಿಣದ BO ಸರ್ ಅತ್ಯುತ್ತಮವಾದ ಮಾತನ್ನು ನೀಡಿದ್ದಾರೆ. ಮಕ್ಕಳು ಅಂದರೆ ದೇವರು ಕೊಟ್ಟವರ, ಖಂಡಿತ ನಮ್ಮ ಮಕ್ಕಳ ಒಂದು ಮಾರ್ಗದರ್ಶನ ಉತ್ತಮವಾಗಿದ್ದರೆ ಅಥವಾ ಅವರಿಗೆ ನಾವು ಬೇಕಾದ ಅವಕಾಶವನ್ನು ಕೊಟ್ಟರೆ ಅವರು ಏನೆಲ್ಲ ಸಾಧಿಸಲಿಕ್ಕೆ ಖಂಡಿತ ಸಾಧ್ಯ. ಅಂತಹ ಒಂದು ಧನಾತ್ಮಕ ಚಿಂತನೆಯನ್ನು ನಮ್ಮೆಲ್ಲರಲ್ಲಿ ಮೂಡಿಸಿದ್ದಾರೆ. ಅವರಿಗೂ ಅನಂತ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ನಮ್ಮ APC ಮೇಡಮ್ ವಿದ್ಯಾರವರಿದ್ದಾರೆ, ಅವರಿಗೂ ನಮ್ಮ ಇಲಾಖೆಯ ಒಂದು ಎಲ್ಲ ಸಹಕಾರವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ನಮ್ಮ ಸಮೀಪದ 3 ಬ್ಲಾಕಿನ ಎಲ್ಲ ಸಮನ್ವಯಾಧಿಕಾರಿಗಳ ಒಂದು ಸಹಕಾರ ಇದರಲ್ಲಿ ಅತ್ಯಂತ ಅವಶ್ಯಕವಾಗಿತ್ತು. ಅಂತಹ ಎಲ್ಲ ಸಹಕಾರವನ್ನು ಕೊಟ್ಟವರು ದಕ್ಷಿಣ ಮತ್ತು ಮೂಡುಬಿದ್ರೆಯವರು. ಸಮನ್ವಯ ಅಧಿಕಾರಿಯವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ ಹೇಳಿದ್ದೇವೆ, ಇದು ಒಂದು ಕೈಯಿಂದ ಆಗುವ ಕೆಲಸ ಅಲ್ಲ. ಮುಷ್ಟಿಯಲ್ಲಿ ಎಲ್ಲ ಬೆರಳುಗಳು ಹೇಗೆ ಬೇಕೋ ಅದೇ ಥರದ ಸಮಷ್ಟಿಯ ಕೆಲಸಕ್ಕೆ ನಮ್ಮೆಲ್ಲ ಒಂದು ದಾನಿಗಳು NGOದವರ ಒಂದು ಸಹಕಾರ ಇಲ್ಲದಿದ್ದರೆ ಇಷ್ಟು ಉತ್ತಮವಾಗಿ ನಡೆಸಲಿಕ್ಕೆ ಖಂಡಿತ ಅಸಾಧ್ಯ. ಮಾರುತಿ ಜನಸೇವಾ ಸಂಘ ಇವರ ತುಂಬ ಸಹಕಾರಕ್ಕೆ ಅನಂತ ವಂದನೆಗಳನ್ನು ಮಾತ್ರ ನಮಗೆ ಹೇಳಲಿಕ್ಕೆ ಸಾಧ್ಯ. ಖಂಡಿತ ನಾವು ಎಲ್ಲ ಒಂದು ಪೋಷಕರ ಮಕ್ಕಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಇಲ್ಲಿ ಈ ಕಾರ್ಯಾಗಾರ ನಡಿಬೇಕಾದ್ರೆ ಒಂದು ಮುಖ್ಯ ಬೆನ್ನೆಲುಬು ಶಕ್ತಿ ಮತ್ತೆ ನಮ್ಮ ಒಂದು ಈ ಚಾಲನೆಗೆ ಮುಖ್ಯ ಸೂತ್ರಧಾರಿಗಳು ವೈದ್ಯಾಧಿಕಾರಿಗಳು. ನಮ್ಮ DM ಅವರ ಒಂದು ಸಹಕಾರದೊಂದಿಗೆ ಎಲ್ಲ ವೈದ್ಯಾಧಿಕಾರಿಗಳ ತಂಡ ನಮ್ಮ ಮಕ್ಕಳ ಒಂದು ಈ ಮೌಲ್ಯ ನಿರ್ಣಯಕ್ಕೆ ಖಂಡಿತ ಅತ್ಯುತ್ತಮ ಸಹಕಾರವನ್ನು ನೀಡಿದ್ದಾರೆ. KMCಯ ವೈದ್ಯಾಧಿಕಾರಿಗಳನ್ನು ಸಹ ನಮಗೆ ಒಂದು ನಮ್ಮ ಕೋರಿಕೆ ಏನಿತ್ತು ಅದೆಲ್ಲವನ್ನು ಪೂರೈಸಿದ್ದೀರಿ. ನಿಮಗೆ ಅನಂತ ವಂದನೆಗಳು ಸರ್. ಜೊತೆಗೆ ನಮ್ಮ ಬ್ಲ್ಯಾಕ್ ರೇಂಜರ್ಸ್ ಅಂತ ಹೇಳಿ ಒಂದು ಸಹಕಾರ ಕೊಟ್ಟ ದಾನಿಯವರಿದ್ದೀರಿ. ನಿಮ್ಮ ಒಂದು ಈ ಸಹಕಾರ ಒಂದು ನಮಗೆ ಇನ್ನಷ್ಟು ಈ ಕಾರ್ಯಕ್ರಮದ ಪ್ರಯೋಜನಕ್ಕೆ ಸಹಕಾರಿಯಾಗಿದೆ. ನಿಮಗೂ ನಮ್ಮ ಅನಂತ ವಂದನೆಗಳು. ಜೊತೆಗೆ ನಾವು ಅತ್ಯುತ್ತಮವಾಗಿ ಈ ಕಾರ್ಯಕ್ರಮ ನಡೀಲಿಕ್ಕೆ ನಮಗೆ ಹೆಗಲು ಕೊಟ್ಟು ಸಹಕರಿಸಿದವರು ಈ ಸಂಸ್ಥೆಯ ಮುಖ್ಯ ಶಿಕ್ಷಕರು ಮತ್ತು ಅವರ ತಂಡ. ಎಲ್ಲ ಶಿಕ್ಷಕರನ್ನು ಸಹ ನಮಗೆ ಜೊತೆ ಮಾಡಿ ಈ ಕಾರ್ಯಕ್ರಮದ ಒಂದು ಆಯೋಜನೆಗೆ ತುಂಬ ಸಹಕಾರವನ್ನು ನೀಡಿದ್ದೀರಿ ಮೇಡಮ್. ವಿನಯ ಮೇಡಮ್, ನಿಮ್ಮ ಎಲ್ಲ ತಂಡಕ್ಕೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಅದರೊಂದಿಗೆ ನಮ್ಮ BIRT ರವಿಕಲಾ ಮೇಡಮ್ ಇರ್ಬೋದು, ನಾಗರಾಜ್ ಸರ್ ಇರ್ಬೋದು, ಸರಿತಾ ಮೇಡಮ್ ಇರ್ಬೋದು, ವಿವಿಧ ಇಲಾಖೆಯಿಂದ ಇರುವಂತಹ VIRT ಅವರು ಇರ್ಬೋದು, ನಮ್ಮ ಇವರು ಸರ್ ಜಯರಾಮ್ ಸರ್ ಇರ್ಬೋದು, ಅಥವಾ ಇತರ ಎಲ್ಲ CRP BRP ಮತ್ತು ಎಲ್ಲ ನಮ್ಮ ಇಲಾಖೆಯ ಬಂಧುಗಳಿರ್ಬೋದು, ಇವರೆಲ್ಲರ ಮಾರ್ಗದರ್ಶನ ಸಹಕಾರ ಇದಕ್ಕೆ ಅನಂತ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಖಂಡಿತ ಪೋಷಕರೇ, ನಿಮ್ಮನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದೇ ಥರ ನಿಮಗೆ ಎಲ್ಲ ನಮ್ಮಿಂದ ಸಾಧ್ಯವಾಗುವಂತಹ ಎಲ್ಲ ಸಹಕಾರವನ್ನು ನೀಡಲಿಕ್ಕೆ, ಜೊತೆಗೆ ಈ ರೀತಿ ಅವರಿಗೆ ಬೇಕಾಗುವಂಥ ಪರಿಕರ ಕೊಡಲಿಕ್ಕೆ ಅಲಿಂಕೋ ಸಂಸ್ಥೆಯವರ ಒಂದು ಸಹಕಾರಕ್ಕೆ ನಾವು ಚಿರಋಣಿಯಾಗುವುದರ ಜೊತೆಗೆ ಮಕ್ಕಳಲ್ಲಿರುವಂಥದ್ದು ತುಂಬ ಪ್ರತಿಭೆ ಇದೆ, ಅದಕ್ಕೆ ಅವಕಾಶ ಸಿಗ್ತದೆ. ಅವರ ಏನೆಲ್ಲ ತೊಡಕಿದೆ ಅದಕ್ಕೆ ಬೇಕಾದ ಪೂರಕ ಸಾಮಗ್ರಿಗಳಿಗೆ ಇಲ್ಲಿ ಒಂದು ಅವಕಾಶದ ವೇದಿಕೆ ಆಗಿರಲಿ. ಎಲ್ಲ
ಪೋಷಕರು ನಿಮ್ಮ ಆತ್ಮಸ್ಥೈರ್ಯದಿಂದ ಈ ಕಾರ್ಯಕ್ರಮದಿಂದ ಒಂದು ಪ್ರಯೋಜನ ಪಡಿಬೇಕು. ಮಕ್ಕಳೆಲ್ಲರ ಉಜ್ವಲ ಭವಿಷ್ಯ ಇದರಿಂದಾಗಿ ಒಡಮೂಡಬೇಕು. ಅದಕ್ಕಾಗಿ ಸಹಕರಿಸಿದ ಪ್ರತಿ ಒಬ್ಬರನ್ನು ಸಹ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ವಂದನೆಗಳನ್ನು ಹೇಳುತ್ತಾ ಅವಕಾಶ ಕೊಟ್ಟದಕ್ಕೆ ನನ್ನ ವೈಯಕ್ತಿಕ ವಂದನೆಗಳನ್ನು ಹೇಳ್ತಾ ನನ್ನ ಓಕೆ ಮಾಧ್ಯಮ ಮಿತ್ರರಿದ್ದಾರೆ, ಟಿವಿ ಚಾನಲ್ನವರು ಇದ್ದಾರೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ಹೇಳುವ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಧ್ಯಾಹ್ನದ ಭೋಜನವನ್ನು ನೀಡಿದವರು ನಮ್ಮ ಸಮೀಪದ ದೇವಸ್ಥಾನ ಮಾರಿಗುಡಿ ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೆ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತಾ ಇನ್ನೊಮ್ಮೆ ಯಾರದ್ದಾದರೂ ಹೆಸರು ಮರೆತು ಹೋಗಿದ್ದಿದ್ರೆ ಅವರನ್ನೂ ಸಹ ನಾವು ನೆನೆಸಿಕೊಂಡಿದ್ದೇವೆ. ಅವರ ಒಂದು ಮಾರ್ಗದರ್ಶನ ಜೊತೆಗೆ ಸಹಕಾರಕ್ಕೆ ಅನಂತ ವಂದನೆಗಳನ್ನು ಹೇಳುತ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ವೈಯಕ್ತಿಕ ವಂದನೆಗಳನ್ನು ಹೇಳುತ್ತಾ ವಂದನಾ ಅರ್ಪಣೆ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ.